ರಾಜ್ಯದಲ್ಲಿ ಸರ್ಕಾರ ಇದೆಯೋ ಇಲ್ಲವೋ ಎಂದು ಜನ ಕೇಳುತ್ತಿದ್ದಾರೆ. ರಾಜ್ಯದಲ್ಲಿ ಆಡಳಿತ ಅಷ್ಟು ನಿಷ್ಕ್ರಿಯವಾಗಿದೆ ಎಂದು ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕ ಮತ್ತು ಮಾಜಿ ಸಚಿವ ಯುಟಿ ಖಾದರ್ ಸುದ್ದಿಗೋಷ್ಠಿಯಲ್ಲಿಂದು ಟೀಕಿಸಿದ್ದಾರೆ. ರಾಜ್ಯದಲ್ಲಿ ಆಡಳಿತ ನಡೆಸಿದ ಯಡಿಯೂರಪ್ಪ ನೇತೃತ್ವದ ಸರ್ಕಾರ ಎಲ್ಲಾ ಕ್ಷೇತ್ರದಲ್ಲೂ ವಿಫಲವಾಗಿದೆ. ಅವರ ಪಕ್ಷದವರೇ ಬಿಜೆಪಿಯ ಭ್ರಷ್ಟಾಚಾರದ ಬಗ್ಗೆ ಬಹಿರಂಗ ಹೇಳಿಕೆಯನ್ನ ನೀಡಿದ್ದಾರೆ. ರಾಜ್ಯಪಾಲರಿಗೂ ದೂರು ನೀಡಿದ್ದಾರೆ. ಈ ರೀತಿಯ ಘಟನೆ ಹಿಂದೆಂದೂ ನಡೆದಿರಲಿಲ್ಲ. ಯಡಿಯೂರಪ್ಪರ ಹೆಸರು ಕೆಡಿಸಲು ಅವರ ಪಕ್ಷದ ಮುಖಂಡರೇ ಮುಂಚೂಣಿಯಲ್ಲಿದ್ದರು. ಲಸಿಕೆ ವಿತರಣೆಯಲ್ಲಿ, ಕೋವಿಡ್ ನಿರ್ವಹಣೆ, ನೆರೆ ಸಂತ್ರಸ್ತರಿಗೆ ಪರಿಹಾರ ನೀಡುವಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ವೈಫಲ್ಯದ ದುಷ್ಪರಿಣಾಮವನ್ನು ಜನತೆ ಅನುಭವಿಸುವಂತಾಗಿದೆ. ಕಾಂಗ್ರೆಸ್ ಸರ್ಕಾರದ ಸಂದರ್ಭದಲ್ಲಿ ಹಮ್ಮಿಕೊಂಡ ಪಲ್ಸ್ ಪೋಲಿಯೋ ಮಾದರಿಯಲ್ಲೇ ರಾಜ್ಯದಲ್ಲಿ ಕೋವಿಡ್ ನಿಯಂತ್ರಣದ ಲಸಿಕೆ ವಿತರಣೆಯಾಗಬೇಕಿತ್ತು. ಅದು ಆಗಿಲ್ಲ. ಸರ್ಕಾರದ ಬಗ್ಗೆ ಬಿಜೆಪಿ ಹೈಕಮಾಂಡ್ ನಿರ್ಲಕ್ಷ್ಯ ಧೋರಣೆ ಹೊಂದಿದೆ. ತಮಿಳುನಾಡಿಗೆ ಹೆಚ್ಚಿನ ಮನ್ನಣೆಯನ್ನ ನೀಡುತ್ತಿದೆ. ರಾಜ್ಯದಲ್ಲಿ ನೆರೆ ಪರಿಹಾರ, ಜಿಎಸ್ಟಿ ಪಾಲು ಸಿಗಲಿಲ್ಲ. ಇದಕ್ಕೆ ಇಲ್ಲಿಂದ ಆಯ್ಕೆಯಾದ ಸಂಸದರು ಕಾರಣರಾಗಿದ್ದಾರೆ. ಕೋವಿಡ್ ನಿಯಂತ್ರಣದಲ್ಲಾದ ವೈಫಲ್ಯದಿಂದ ಹಲವಾರು ಮಂದಿ ಪ್ರಾಣ ಕಳೆದುಕೊಳ್ಳುವಂತಾಯಿತು. ಹಲವು ದೇಶಗಳಿಗೆ ಭಾರತೀಯರ ಪ್ರವೇಶಕ್ಕೆ ನಿರ್ಬಂಧವಿದೆ ಎಂದು ಯುಟಿ ಖಾದರ್ ತಿಳಿಸಿದ್ದಾರೆ. ಸರ್ಕಾರ ಇದೆ ಅಲ್ವಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸರ್ಕಾರ ಉಂಟಾ, ಸರ್ಕಾರ ಇಲ್ವಂತೇಳಿ ಜನ ಇವತ್ತು ಆಲೋಚನೆ ಮಾಡಿದ ಪರಿಸ್ಥಿತಿಯಲ್ಲಿ ರಾಜ್ಯದ ಜನತೆ ಇವತ್ತು ಇದ್ದಾರೆ. ಕೊರೋನಾ ಸಂಬಂಧಪಟ್ಟಾಗೆ ಇಂದಿನ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರ ಸಂಪೂರ್ಣವಾಗದಲ್ಲಿ ವಿಫಲವಾಗಿದೆ. ಒಂದು ಕಡೆ ಕೊರೋನಾದಿಂದಾಗಿ ಇವತ್ತು ಸಮಸ್ಯೆ ಉದ್ಭವ ಆಗ್ತಿದೆ. ಯಾವ ತೀರ್ಮಾನ ತಗೊಳ್ಬೇಕಂತೇಳಿ ಗೊಂದಲದಲ್ಲಿ ಇವತ್ತು ಎಲ್ಲ ಅಧಿಕಾರಿಗಳಿದ್ದಾರೆ. ಇವತ್ತು ಪ್ರವಾಹ ಬಂದು ಯಾರು ಸತ್ತಿದ್ದಾರೆ, ಯಾರು ಬದುಕಿದ್ದಾರೆ ಎಂದು ನೋಡ್ಲಿಕ್ಕೆ ಕೂಡ ಜನ ಇಲ್ಲದಂಥ ಪರಿಸ್ಥಿತಿ ರಾಜ್ಯದಲ್ಲಿ ಇವತ್ತು ಆಗುವಂಥ ವಿಚಾರ ಇವತ್ತಾಗಿದೆ. ಈ ರಾಜ್ಯದ ಜನತೆ ಇವತ್ತು ಅನಾಥವಾಗುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಇದ್ದಾರೆ. ಇವರೆಲ್ಲ ರಾಜ್ಯಕ್ಕೆ ಜಂಜಾಟ ಮತ್ತು ಈ ಮುಖ್ಯಮಂತ್ರಿಗಳ ಬದಲಾವಣೆ ಈ ಸಮಯದಲ್ಲಿ ಬೇಕಿತ್ತ ಬಿಜೆಪಿ ಅವರಿಗೆ? ತಮಿಳುನಾಡು ಎಐಡಿಎಂಕೆ ಪಕ್ಷದ ಒಳಗಡೆ ಸಮಸ್ಯೆ ಬಂದಾಗ ಅದರಲ್ಲಿ ಚರ್ಚೆ ಆಗ್ತದೆ. ನಮ್ಮ ರಾಜ್ಯದ ಕುರಿತು ಯಾಕೆ ಚರ್ಚೆ ಮುಗಿಸೋದಿಲ್ಲ? ಒಂದು ದಿವಸ, 2 ದಿವಸದಲ್ಲಿ ಅತ್ಯಂತ ಹಿರಿಯ ನಾಯಕರಾಗಿದ್ದಂತಹ ಯಡಿಯೂರಪ್ಪಜಿಯವರು ಇವತ್ತು ಮುಖ್ಯಮಂತ್ರಿದ್ದಾಗ ನೀವು GST ಕೊಡಲಿಲ್ಲ. ಪ್ರಕೃತಿ ವಿಕೋಪ ಆದಾಗ ಬರೋಕ್ಕೆ ಒಂದು ನ್ಯಾಯ ಪೈಸೆ ನೀವು ಕೊಡಲಿಲ್ಲ. ಈಗ ಬಸವರಾಜ ಬೊಮ್ಮಾಯಿಯನ್ನು ಮುಖ್ಯಮಂತ್ರಿ ಮಾಡಿ ನೀವು ಎಷ್ಟು ಕೊಡ್ತೀರಂತ ನಾವು ಇವತ್ತು ನೋಡಿಕೊಳ್ಬೇಕಾಗ್ತದೆ. ನನಗೆ ಅನಿಸ್ತದೆ ಮುಖ್ಯಮಂತ್ರಿ ಹೆಸರನ್ನು ಯಡಿಯೂರಪ್ಪರ ಹೆಸರನ್ನು ಕೆಡಿಸಲಿಕ್ಕೆ ಬೇಕಾಗಿಯೇ ಸಂಸದರು ಇವತ್ತು ಅಲ್ಲಿ ಕೂಡ ಮಾತಾಡಲಿಲ್ಲ, ರಾಜ್ಯದ ಹಿತಪರವಾಗಿ ಮಾತಾಡಲಿಲ್ಲ ಎಂಬ ಭಾವನೆ ನಮಗೆ ಬರ್ತದೆ. ಸುದ್ದಿಗೋಷ್ಠಿಯಲ್ಲಿ ಮಂಗಳೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷ ಮೊಹಮ್ಮದ್ ಮುನು, ಕಾಂಗ್ರೆಸ್ ಮುಖಂಡರಾದ ಈಶ್ವರ್ ಉಳ್ಳಾಲ್, ದಿನೇಶ್ ಕುಂಪಲ, ದೇವಾನಂದ್ ಶೆಟ್ಟಿ, ಜಕ್ರಿಯಾ ಮಲ್ಹಾರ್, ಮುರಳೀಧರ್ ಶೆಟ್ಟಿ, ಶೋಭಾ ಕೊಣಾಚೆ, ಸಿದ್ದಿಕ್ ಪಾರೆ ಮೊದಲಾದವರು ಉಪಸ್ಥಿತರಿದ್ದರು.